ಗಾನ ಭಾಗವತಿಕೆ ಅದು ಒಂದು ರೀತಿಯಲ್ಲಿ ಶಾಸ್ತ್ರೀಯ ಸ್ವರೂಪದಲ್ಲಿ ಹೋಗುವಂಥದ್ದಿದ್ದರೆ, ಇನ್ನೊಂದು ಸ್ವರೂಪದಲ್ಲಿ ಮನೆ ಮನೆಗಳಲ್ಲಿ ಚೂರ್ಣಿಕೆ ಅಂತ ಊಟ ಆಗುವಾಗ ಚೂರ್ಣಿಕೆ ಅಂತ ಹೇಳ್ತಾರೆ. ಅದರ ಅದು ಮೂಲ ಸ್ವರೂಪವಾದರೆ, ಸಾರ್ವಜನಿಕ ವೇದಿಕೆಗಳಲ್ಲಿ ವಾಚನ ಪ್ರವಚನದ ವ್ಯವಸ್ಥೆಗಳಲ್ಲಿ ಇಲ್ಲಿ ವಾಚನ ಅಂತ ಹೇಳಿದರೆ ಇಡೀ ಘಟ್ಟದ ಮೇಲೆ ಇಡೀ ಕರ್ನಾಟಕದ ಮೈಸೂರು ಪ್ರಾಂತ್ಯದಲ್ಲಿ ಅದನ್ನು ಗಮಕ ಅಂತ ಹೇಳ್ತಾರೆ. ರಾಗಬದ್ಧವಾಗಿ ಲಯಬದ್ಧವಾಗಿ ಸ್ವರದ ಹಿನ್ನೆಲೆಯೊಂದಿಗೆ ಪಕ್ಕವಾದ್ಯ ಇಲ್ಲದೆ ಹೇಳುವಂಥ ಒಂದು ವಿಶಿಷ್ಟವಾದಂಥ ಸ್ಪಷ್ಟವಾದಂಥ ನಮಗೆ ಅರ್ಥವಾಗುವಂಥ ಒಂದು ಕಲೆ ಅದು ಗಮಕ. ಕುಮಾರವ್ಯಾಸನ ಭಾರತ ಇರ್ಬೋದು, ಇಲ್ಲ ಇತ್ತೀಚೆಗೆ ರಚಿತವಾದದ್ದು ನಾವು ಕೇಳಿದೆ ಹೊಸಕೆರೆ ಕೇಶವಮೂರ್ತಿ ಇಂಥವರೆಲ್ಲ ಮಹಾನ್ ಮಹಿಮರುಗಳನ್ನು. ಪ್ರಸ್ತುತ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಗಳಾದಂಥ ಡಾಕ್ಟರ್ ಎ ವಿ ಪ್ರಸನ್ನ ಅವರು ಈ ಪ್ರದೇಶ ಹೊಸದಲ್ಲ, ಅವರು ದೊಡ್ಡ ಗಮಕಿಗಳು. ಇಂಥದ್ದೆಲ್ಲರ ಹಿನ್ನೆಲೆಯನ್ನು ಹೇಳ್ತಾ, ಈ ಜಿಲ್ಲೆಯಲ್ಲಿ ಪ್ರತಿ ವರ್ಷವೂ ಸರ್ವಸಾಧಾರಣ 1-2 ವರ್ಷಗಳಲ್ಲಿ ಆ ಕಡೆ ಈ ಕಡೆ ಆಗಿರಬಹುದು, ಗಮಕ ಸಮ್ಮೇಳನ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಆಗ್ತಾ ಬಂದದ್ದು. ಇಲ್ಲಿ ನಮ್ಮ ಜೊತೆಗೆ ಪುನರೂರವರು ಅದರಲ್ಲಿ ಹಿಂದಿನಿಂದಲೂ ಇದ್ದವರಿದ್ದಾರೆ. ಕಟೀಲಲ್ಲಿ ದೊಡ್ಡ ಮಟ್ಟದ ಸಮ್ಮೇಳನ ಆಗಿತ್ತು, ಉಡುಪಿಯಲ್ಲಿ ಆಗಿತ್ತು, ಭಾಳ ಅದ್ವಿತೀಯವಾಗಿ ನಡೆದಿತ್ತು ಪೇದವಾಸಿಗಳ ಪ್ರಿಯದಲ್ಲಿ. ಅವಿಭಜಿತ ಜಿಲ್ಲೆ ಇದು, ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು ಅಂತ ಹೇಳಿದರೆ ನಮಗೆ ಇದರಲ್ಲಿ ನೆಲೆಯಲ್ಲಿ ವ್ಯತ್ಯಾಸಗಳೇನಿಲ್ಲ. ಸುರತ್ಕಲ್ಲಲ್ಲಾಗಿತ್ತು. ಹೀಗೆ ಬೇರೆ ಬೇರೆ ಭಾಗದ ವ್ಯವಸ್ಥೆಗಳನ್ನು ನೆನಪಿಸ್ತಾ ಕಟೀಲ್ನ ಸಮ್ಮೇಳನದಲ್ಲಿ ನಾವು ಆರಂಭಿಸಿದ್ದು ಪಾವಂಜೆ ಲಕ್ಷ್ಮೀನಾರಾಯಣಪ್ಪಯ್ಯ ಪ್ರಶಸ್ತಿ ಅಂತ. ಸುಮಾರು 1 ಶತಮಾನದ ಹಿಂದೆ ಪಾವಂಜೆ ಲಕ್ಷ್ಮೀನಾರಾಯಣಪ್ಪಯ್ಯ ಅಂತ ಹೇಳಿದರೆ ಗಮಕದಲ್ಲಿ ಸಿದ್ಧಹಸ್ತರು ಮತ್ತು ಪ್ರಸಿದ್ಧರು. ಸ್ವತಃ ಗಮಕಿಗಳಲ್ಲದೆ ಅವರು ರಚನೆಕಾರರು ಹೌದು. ಈ ಥರದಲ್ಲಿ ಎಲ್ಲರಿಂದ ಮಾನ್ಯರಾದವರು. ಈ ಸಮ್ಮೇಳನದ ಸ್ವರೂಪಕ್ಕೆ ನಾವು ಸಾಹಿತ್ಯ ಸಮ್ಮೇಳನದ ಸ್ವರೂಪವನ್ನು ಕೊಡಮಾಡಿದ್ದು ಈ ಪ್ರದೇಶದ ಅದು ವೈಶಿಷ್ಟ್ಯ. ಈ ನೆಲೆಯಲ್ಲಿ ಸಮ್ಮೇಳನಾಧ್ಯಕ್ಷರಾಗಿ ಈ ಬಾರಿ ಅಕ್ಟೋಬರ್ 17 ಶುಕ್ರವಾರ ಮತ್ತು 18 ಶನಿವಾರ 2 ದಿವಸಗಳ ಕಾಲ ಪುತ್ತೂರಿನ ವಿವೇಕಾನಂದ ಮಾಲಿಂಗೇಶ್ವರ ದೇವಸ್ಥಾನದ ನಟರಾಜ ವೇದಿಕೆಯಲ್ಲಿ, ಅದು ವಿವೇಕಾನಂದ ಕಾಲೇಜಿನ ಮತ್ತು ಫಿಲೋಮಿನಾ ಕಾಲೇಜ್ ಇದೆಲ್ಲದರ ಒಟ್ಟು ಆಶ್ರಯದಲ್ಲಿ ಆಗುವಂಥದ್ದು. ಅಂಬಿಕಾ ಕಾಲೇಜ್ ಎಲ್ಲ ವ್ಯವಸ್ಥೆಗಳು ತೊಡಗಿಸಿಕೊಡ್ತಾರೆ. ಭಾಳ ವ್ಯವಸ್ಥಿತವಾಗಿ ಅದರದ್ದು ಆಯೋಜನೆಯನ್ನು ಮಾಡಿದ್ದಾರೆ. ನಮ್ಮ ಜೊತೆ ಹಿರಿಯರಾದಂಥ ವೇದವ್ಯಾಸರಾಗಲಿ, ಮಾಲಿಂಗ ಭಟ್ರಾಗಲಿ, ಶೆಟ್ಟರಾಗಲಿ ಇದೆಲ್ಲ ವಿಶೇಷವಾಗಿ ಇದರಲ್ಲಿ ತೊಡಗಿಸಿಕೊಂಡಿದ್ದಾರೆ. ವಿದ್ಯಾರ್ಥಿಗಳನ್ನು ಒಳಗೊಂಡಂತೆ ಮುಂದಿನ ಜನಾಂಗದಲ್ಲಿ ಗಮಕ ಚಿಂತನೆಗಳ ಬಗ್ಗೆ ಇದಕ್ಕೆ ಹೆಚ್ಚು ಪ್ರಚುರಪಡಿಸಬೇಕು ಎನ್ನುವ ನೆಲೆಯಲ್ಲಿ ಹಮ್ಮಿಕೊಂಡಂಥ ಈ ಸಮ್ಮೇಳನ ಶ್ರೀಯುತ ಮುಳಿಯ ಶಂಕರ ಭಟ್ ಹಿರಿಯರು, ಗಮಕಿಗಳು, ಪ್ರವಚನಕಾರರು ಇವರ ಸರ್ವಾಧ್ಯಕ್ಷತೆಯಲ್ಲಿ 2 ದಿನಗಳ ಕಾಲದ ಈ ಸಮ್ಮೇಳನ ಇದನ್ನು ನಾವು ಆಯೋಜಿಸಿದ್ದೇವೆ. ಉದ್ಘಾಟನೆ ದಿವಸ ದಿವ್ಯ ಸಾನ್ನಿಧ್ಯವನ್ನು ಒಡಿಯೂರು ಶ್ರೀ ಕೇಂದ್ರದ ಶ್ರೀ ಮಾತಾನಂದಮಯಿ ಸಾಧ್ವಿ ಅವರು ವಹಿಸಿರುವ ಅವರ ಸಾನ್ನಿಧ್ಯದಲ್ಲಿ ಪುನರೂರು ಅವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ನೆನಪಿನ ಸಂಚಿಕೆಯನ್ನು ಗೋಪಾಲಕೃಷ್ಣ ಭಟ್ ಅವರು ಮಾಡಲಿಕ್ಕಿದ್ದರೆ, ಉಳಿದ ಎಲ್ಲವರು ಇದರಲ್ಲಿ ಅತಿಥಿಗಳಾಗಿ ಇರ್ತಾರೆ ಅಂತ ಹೇಳ್ತಾ, ಗಮಕ ಸಾಹಿತ್ಯ ಪರಿಷತ್ತು ಇದರ ಜಿಲ್ಲಾಧ್ಯಕ್ಷರಾದಂತಹ ಮಧೂರು ಮೋಹನ್ ಕಲ್ಲೂರಾಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದು 2 ದಿನಗಳ ಪೂರ್ತಿ ಇದಕ್ಕೆ ಮಾರ್ಗದರ್ಶನವನ್ನು ಮಾಡುವವರಿದ್ದಾರೆ. 2-3 ಇದರಲ್ಲಿ ಗೋಷ್ಠಿಗಳನ್ನು ಹಮ್ಮಿಕೊಂಡಿದ್ದು, ಸಂಜೆ 4ರಿಂದ 5 ತನಕ ನವರಸ ಗಮಕ ಎನ್ನುವಂಥ ನೆಲೆಯಲ್ಲಿ ಪದ್ಯಾಣ ಗಣಪತಿ ಭಟ್ರು, ಯಜ್ಞೇಶಾಚಾರ್ಯರು, ಮಂಜುಳಾ ಸುಬ್ರಹ್ಮಣ್ಯ ಭಟ್ರು, ಹೀಗೆ ಇವರೆಲ್ಲರ ಉಪಸ್ಥಿತಿಯಲ್ಲಿ ಗಮಕದ ವಾಚನ ಇದು ನಡೀಲಿಕ್ಕಿದೆ.